ಮೋದಿ ಸರ್ಕಾರ ರಚನೆದ ಪ್ರಮಾಣ ವಚನ ಕಾರ್ಯಕ್ರಮದ ಕುಸಿತು ತೊಕ್ಕೋಟು ಓವರ್ ಬ್ರಿಡ್ಜ್ ಶ್ರೀ ಕೊರಗಜ್ಜನ ಕಟ್ಟದ ಕೈತಲ್ಡು ಚೀಪೆ ಶರಬತ್ತನ ಪಟ್ಟದ ಖುಷಿನ ಆಚರಿಸಾಯರು. ರಾಜ್ ಕ್ಯಾಟರರ್ಸ್ದ ಶ್ರೀ ರಾಜೇಶ್ ಕಾಪಿಕಾಡ್ ಶರಬತ್ತದ ವ್ಯವಸ್ಥೆಯನ್ನು ಅಟನೆ ಮಾಡ್ತಿದ್ದರು. ಪೆರಪ್ಪ ಮೋದಿ ಸರ್ಕಾರ ಅಧಿಕಾರಕ್ಕೆ ಬೈದಂಡು ಹೊಸ ಸರ್ಕಾರದ ಪ್ರಮಾಣ ವಚನ ಕಾರ್ಯಕ್ರಮ ದೆಹಲಿ ರಾಷ್ಟ್ರಪತಿ ಭವನಡು ಗುರುವಾರ ಬೆಳಗ್ಗೆ ನಡೆದಂಡು. ದೇಶದೊರ್ಮೆ ಬಿಜೆಪಿ ಕಾರ್ಯಕರ್ತರು ಮೋದಿ ಅಭಿಮಾನಿಲು ಈ ಕುಸಿನು ನಾನಾ ರೀತಿಲು ಆಚರಿಸಾಯರು. ತೊಕ್ಕೋಟು ಓವರ್ ಬ್ರಿಡ್ಜ್ ಶ್ರೀ ಕೊರಗಜ್ಜನ ಕಟ್ಟದ ಸ್ಥಾಪಕರು ರಾಜ್ ಕ್ಯಾಟರರ್ಸ್ ಮಾಲಕರು ಶ್ರೀ ರಾಜೇಶ್ ಕಾಪಿಕಾಡ್ ಓವರ್ ಬ್ರಿಡ್ಜ್ ಕೊರಗಜ್ಜನ ಕಟ್ಟದ ಎದುರುಡು ಸಾರ್ವಜನಿಕರಿಗೆ ಶರಬತ್ತು ಪಟ್ಟದು ಮೋದಿ ಸರ್ಕಾರದ ಸಂಭ್ರಮನ ಆಚರಿಸಾಯರು. ಓವರ್ ಬ್ರಿಡ್ಜ್ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಸದಸ್ಯರು ಅಭಿಮಾನಿಲು ಒಟ್ಟು ಸೇರ್ದು ಸಾರ್ವಜನಿಕರಿಗೆ ಚೀಪೆ ಶರಬತ್ತು ಕೊಡ್ತು ತಂಕ್ಲನ ಕುಸಿನ್ ತೋಜಾಯರು. खुशहाली लाए, सबके घर मोदी बनवाए, होंगे पूरे सभी करार, बीजेपी की हो सरकार, मोदी ने क्या चलन चलाई. ಶ್ರೀ ಕೊರಗಜ್ಜನ ಕಟ್ಟದ ಅರ್ಚಕರು ಶ್ರೀ ಆನಂದ್ ಮೋದಿ ಪೆರಪ್ಪ ಗೆಂದದು ಅಧಿಕಾರಕ್ಕೆ ಬೈದಿನವು ತಂಕ್ಲಿಗೆ ಮಾತಾ ಕುಸಿತ ಸಂಗತಿ ಅಂಚಾದು ಅರೆನ ಅಧಿಕಾರ ಸ್ವೀಕಾರದ ಪ್ರಮಾಣ ವಚನದ ಪೊರ್ತುಡು ರಾಜ್ ಕ್ಯಾಟರರ್ಸ್ ಮಾಲಕರು ಶ್ರೀ ರಾಜೇಶ್ ಕಾಪಿಕಾಡ್ರನ ವ್ಯವಸ್ಥೆಡು ಚೀಪೆ ಶರಬತ್ತನ ಪಟ್ಟದ ಪಂಡ ತೆರಿಪಾಯರು. ಇನ್ನಿ ಮೂಟ ಪ್ರಧಾನಿ ವಾ ಪ್ರಧಾನ ಮಲ್ತಿ 40 ಜನ ಗೆರ್ಲೆಗೆ 4 ಜನ ಗೆರ್ಲೆ ಬಂದಿನ ಪ್ರಧಾನಿ ಮೋದಿ ಸರ್ಕಾರಕ್ಕೆ ನನೋರ ಪಿರೋರ ಕುಡೋರ ಅಭಿನಂದನೆ. ಈ ಸಭೆಟ್ ರಾಜು ಕ್ಯಾಟರಿಂಗ್ ರಾಜು ಕ್ಯಾಟರರ್ಸ್ನ ರಾಜು ಇನ್ನು ಸರ್ಬತ್ ಕೊಡ್ತೀರಿ ಪಂಡಾರಿಗೆ ಪುದರ ಬರೋದು ಸರ್ಬತ್ ಕೊಡ್ತೀನಿ ಹತ್ತು ಒಂಜಿ ಬತ್ತಿನ ಬಾಜೆಲು ಕಾಂದು ಕೊಡ್ತೀನಿ ಆತೆ. ಓವರ್ ಬ್ರಿಡ್ಜ್ ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಸ್ಥಾಪಕರು ರಾಜ್ ಕ್ಯಾಟರರ್ಸ್ದ ಶ್ರೀ ರಾಜೇಶ್ ಕಾಪಿಕಾಡ್ ಮುತಾಲಿಕೆಡಿತಿನ ಈ ಕಾರ್ಯಕ್ರಮಡು ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಕಾಪಿಕಾಡ್, ಅರ್ಚಕರು ಶ್ರೀ ಪದ್ಮನಾಭ, ಕಾರ್ಯದರ್ಶಿ ಶ್ರೀ ನವೀನ್ ಭಟ್ನಗರ, ಸದಸ್ಯರು ಸರ್ವಶ್ರೀ ಉದಯ್ ಅಬ್ಬಂಜರ, ತೇಜೇಶ್ ಓವರ್ ಬ್ರಿಡ್ಜ್, ದೇವಿರಾಜ್ ಉಳ್ಳಾಲ್, ಅರುಣ್ ಓವರ್ ಬ್ರಿಡ್ಜ್, ಶ್ರೀ ಕೊರಗಜ್ಜ ಸೇವಾ ಸಮಿತಿ ಸದಸ್ಯರು ಓವರ್ ಬ್ರಿಡ್ಜ್ ರಿಕ್ಷಾ ಚಾಲಕ ಮಾಲಕರು ಕಾರ್ಯಕ್ರಮಡು ಭಾಗವಹಿಸುತ್ತಿದ್ದರು.